ನಮಸ್ತೆ. ನಾನು ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂತ ಕೇಳಿದ್ರೆ, ಒಂದು ವೈರಸ್ನ ಬಗ್ಗೆ ಮಾತಾಡೋದಕ್ಕೆ. ಮನುಷ್ಯನಿಂದ ಎಲ್ಲಾನು ಸಾಧ್ಯ ಅಂತ ನಾವು ಅಂದ್ಕೊಳ್ತಾ ಇದ್ವಿ, ಆದರೆ ಕೋವಿಡ್-19 ಅಥವಾ ಕೊರೋನಾ ವೈರಸ್ ಏನಿದೆ ಇವಾಗ ಇಡೀ ವಿಶ್ವವನ್ನು ನಿಶ್ಶಬ್ದವಾಗಿಸಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಬಹುಶಃ ಈವಾಗ ನಮ್ಮ ಜವಾಬ್ದಾರಿಯನ್ನು ನಾವು ಮಾಡುವಂತಹ ಸಮಯ. ಹಾಗಾಗಿ ನಮ್ಮ ಒಂದು ಜವಾಬ್ದಾರಿಯನ್ನು ನಿಭಾಯಿಸೋಣ ಅಂತ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಮ್ಮ ಸರ್ಕಾರ ಆಗಿರ್ಬೋದು, ನಮ್ಮ ಜಿಲ್ಲಾಡಳಿತ ಆಗಿರ್ಬೋದು, ಹಲವಾರು ಕ್ರಮಗಳನ್ನು ಕೈಗೊಳ್ತಾ ಇದೆ. ಆದರೆ ಅದು ಯಶಸ್ವಿ ಆಗಬೇಕು ಅಂತ ಅಂದರೆ ಅವರು ಮಾತ್ರ ನಿರ್ಧಾರ ಮಾಡಿದ್ರೆ ಸಾಕಾಗಲ್ಲ. ನಾವು ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸುವಂತಹ ನಿರ್ಧಾರವನ್ನು ಮಾಡಬೇಕು. ಸೊ ಹಾಗಾಗಿ ಸರ್ಕಾರ ಏನು ಹೇಳುತ್ತೆ, ಜಿಲ್ಲಾಡಳಿತ ಏನು ರೆಗ್ಯುಲೇಷನ್ಸನ್ನು ಕೊಡುತ್ತೆ, ಅದನ್ನು ದಯವಿಟ್ಟು ಪಾಲಿಸಿ. ಯಾಕೆಂದರೆ ಈವಾಗ ನಾವು ಅದನ್ನು ಮಾಡಿದ್ರೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರಲ್ವ, ಹಾಗೆ ಸ್ಪ್ರೆಡ್ ಆಗೋದಕ್ಕಿಂತ ಮುಂಚೆ ನಾವು ಈ ಕೆಲಸವನ್ನು ಮಾಡಿದ್ರೆ ಬಹುಶಃ ಆದಷ್ಟು ಬೇಗ ಈ ವೈರಸ್ ನಮ್ಮ ದೇಶದಿಂದ ದೂರ ಆಗಬಹುದು. ಅದೇ ರೀತಿ ನಿಮಗೆ ಅಗತ್ಯ ಇದ್ದರೆ ಮಾತ್ರ ಹೊರಗಡೆ ಹೋಗಿ, ಇಲ್ಲಾಂದರೆ ಆದಷ್ಟು ಮನೆಯಲ್ಲೇ ಇರೋವಂತಹ ಕೆಲಸವನ್ನು ಮಾಡಿ. ಅದರ ಜೊತೆಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನು ಅಂತ ಅಂದರೆ, ಫೇಕ್ ನ್ಯೂಸ್ಗಳೇನಿದೆ ಅದನ್ನು ದಯವಿಟ್ಟು ಹಬ್ಬಿಸಬೇಡಿ. ನಿಮಗೇನಾದರೂ ಮೆಸೇಜಸ್ ಬಂದರೆ ಅದು ಸತ್ಯನ ಹೌದಾ ಅಂತ ಕನ್ಫರ್ಮ್ ಮಾಡಿಕೊಂಡು ಬೇರೆಯವ್ರಿಗೆ ಮೆಸೇಜನ್ನು ಸ್ಪ್ರೆಡ್ ಮಾಡಿ. ಇಲ್ಲದೇ ಇದ್ದರೆ ಅದು ನಿಮ್ಮಿಂದ ಆಗುವಂತಹ ತಪ್ಪಾಗುತ್ತೆ. ಅದರ ಜೊತೆಗೆ ನಾವೆಲ್ಲ ಈ ಟೈಮಲ್ಲಿ ಒಗ್ಗಟ್ಟಾಗಿರಬೇಕು. ನಾವೆಲ್ಲ ಒಗ್ಗಟ್ಟಿನಿಂದ ಈ ಒಂದು ರೋಗವನ್ನು ದೂರ ಮಾಡೋದಕ್ಕೆ ಶ್ರಮಿಸಬೇಕು. ಅದರ ಜೊತೆಗೆ ಈ ಟೈಮಲ್ಲಿ ನಾವೆಲ್ಲ ಏನು ನಮ್ಮ ಸೇಫ್ಟಿಯನ್ನು ನೋಡುವಂಥ ಟೈಮಲ್ಲಿ ಡಾಕ್ಟರ್ಸ್ ಅವರ ಸೇಫ್ಟಿಯನ್ನು ಬಿಟ್ಟು ಇನ್ನೊಬ್ಬರಿಗೆ ಸೇವೆಯನ್ನು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಡಾಕ್ಟರ್ಸ್ ಆ್ಯಂಡ್ ದಾದಿಯವರು, ಅವರೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಒಂದು ದೊಡ್ಡ ಥ್ಯಾಂಕ್ ಯು ಸೋ ಮಚ್. ಅದರ ಜೊತೆಗೆ ಈಗ ನಾವು ಇನ್ನೊಬ್ಬರ ಸೇಫ್ಟಿ ನೋಡೋದಕ್ಕಿಂತ ಜಾಸ್ತಿ ನಮ್ಮ ಸೇಫ್ಟಿಯನ್ನು ನೋಡಬೇಕು. ಯಾಕೆಂದರೆ ನಮಗೆ ರೋಗ ಬರದೇ ಇದ್ದರೆ ನಮ್ಮಿಂದ 100 ಜನರಿಗೆ ಹಬ್ಬುವಂಥದ್ದು ಇಲ್ಲದೇ ಇರೋಂಗಾಗುತ್ತೆ. ಸೊ ಹಾಗಾಗಿ ನಾವು ಸೇಫ್ ಆಗಿರುವಂತಹ ಕೆಲಸವನ್ನು ಮಾಡಬೇಕು. ಅದರ ಜೊತೆಗೆ ಇನ್ನೊಂದು, ಈ ಟೈಮಲ್ಲಿ ಈ ದಿನಗೂಲಿ ನೌಕರರು ಅಥವಾ ದಿನದ ಸಂಬಳ ಸಿಗುವಂಥವ್ರು, ಕೆಲಸ ಮಾಡಿದ್ರೆ ಮಾತ್ರ ಸಂಬಳ ಸಿಗುವಂಥವ್ರಿಗೆ ತುಂಬ ಕಷ್ಟ ಆಗುತ್ತೆ. ಎಲ್ಲರೂ ಮನೇಲಿದ್ದಾರೆ. ಹಾಗಿರುವಾಗ ಅವ್ರಿಗೂ ಸರ್ಕಾರ ಒಂದು ಸ್ವಲ್ಪ ಅವ್ರ ಬಗ್ಗೆನೂ ಕಾಳಜಿ ತೋರಿಸಿದ್ರು ತುಂಬಾ ಒಳ್ಳೆಯದು. ಯಾಕೆಂದರೆ ಅವ್ರಿಗೆ ಲೋನ್ ಇರುತ್ತೆ, ಬ್ಯಾಂಕಲ್ಲಿ ತಿಂಗಳಾದಾಗ ಕಟ್ಟಬೇಕಾಗಿರುತ್ತೆ. ಸೊ ಅದಕ್ಕೆ ಏನಾದರೂ ಒಂದು ಸ್ವಲ್ಪ ರಿಯಾಯಿತಿ ಸಿಕ್ಕಿದ್ರೆ ಅಥವಾ ಸಮಯಾವಕಾಶ ಸಿಕ್ಕಿದ್ರೆ ತುಂಬಾ ಒಳ್ಳೆಯದು. ಅದರ ಜೊತೆಗೆ ಈ ರೆಂಟ್ ಹೌಸಲ್ಲಿ ಇರೋವಂಥವ್ರು, ರೆಂಟ್ ಕಟ್ಟೋರು, ಅವರ ಓನರ್ಸು ಒಂದು ಸ್ವಲ್ಪ ದೊಡ್ಡ ಮನಸ್ಸು ತೋರಿಸಿ ಅವರಿಗೆ ಒಂದು ಸ್ವಲ್ಪ ಕಾಲಾವಕಾಶ ಕೊಡಿ. ಯಾಕೆಂದರೆ ಎಲ್ಲರೂ ಕಷ್ಟದಲ್ಲಿದ್ದಾರೆ. ನಾವೆಲ್ಲ ಕೈ ಜೋಡಿಸೋಣ. ದಯವಿಟ್ಟು ಈ ಒಂದು ಸನ್ನಿವೇಶವನ್ನು ನಾವೆಲ್ಲ ಒಗ್ಗಟ್ಟಾಗಿದ್ದು ಎದುರಿಸಿದ್ರೆ ಕೊರೋನಾ ವೈರಸ್ ಡೆಫಿನೆಟ್ಲಿ ನಮ್ಮ ದೇಶದಿಂದ ದೂರ ಹೋಗುತ್ತೆ. ಆ್ಯಂಡ್ ದೇವರಲ್ಲಿ ಬೇಡ್ಕೊಳ್ಳೋಣ, ಇಂತಹ ಪರಿಸ್ಥಿತಿಯಲ್ಲಿ ದೇವರೇ ನಮಗೆ ಸಹಾಯ ಮಾಡಬೇಕು. ಈ ವಿಡಿಯೋ ಮಾಡಿರುವಂಥದ್ದು ಯಾಕೆ ಅಂದರೆ ನಾವೆಲ್ಲ ಜಾಗೃತರಾಗಬೇಕು ಅಂತ. ಯಾಕೆಂದರೆ ನಾವು ಎಷ್ಟು ಸೀರಿಯಸ್ ಆಗಿದ್ದೀವಿ ಅಂತ ಗೊತ್ತಿಲ್ಲ. ಸೊ ಈ ಸೀರಿಯಸ್ನೆಸ್ಸನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಯಾಕೆಂದರೆ ಪ್ರತಿದಿನ ಸ್ಪ್ರೆಡ್ ಆಗ್ತಾ ಇದೆ. ನಮ್ಮ ಜವಾಬ್ದಾರಿಯನ್ನು ನಾವು ಅರಿತು ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸೋಣ. ಒಳ್ಳೆಯದಾಗಲಿ.